ಪ್ರಸ್ತುತ ಬ್ರಾಹ್ಮಣ ಸಮುದಾಯದಲ್ಲಿ ಕೆಲವು ಆತಂಕಗಳು ಮತ್ತು ಅನುಮಾನಗಳು ಹುಟ್ಟಿದೆ. ಕಾರಣ ಯಾಕೆಂದರೆ ಈ ಕಾಂತರಾಜ್ ಅವರ ಸಮಿತಿ ಮಾಡಿದ ಮೇಲೆ ಕೊಟ್ಟಂಥ ಒಂದು ರಿಪೋರ್ಟಲ್ಲಿ ಅನೇಕ ರೀತಿಯಲ್ಲಿ ಸಮಸ್ಯೆಗಳಿದೆ, ಬ್ರಾಹ್ಮಣ ಸಮುದಾಯಕ್ಕೆ ಸರಿಯಾದಂಥ ರೀತಿಯಲ್ಲಿ ಇಲ್ಲ. ಆದ ಕಾರಣ ಇದರ ಬಗ್ಗೆ ಸಾರ್ವಜನಿಕವಾಗಿ ಬಹಳ ಜನ ಪ್ರಶ್ನೆ ಎತ್ತಿರೋ ಕಾರಣ ತಾವು ಇದರ ಬಗ್ಗೆ ವಿವರಣೆ ಸ್ವಲ್ಪ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಈ ಕಾಂತರಾಜು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಹಿಂದುಳಿದ ವರ್ಗಗಳು ಅವರ ಜನಗಣತಿಯ ಮೇಲೆ ಒಂದು ವರದಿಯನ್ನು ನೀಡಿದ್ದಾರೆ. ಆ ವರದಿಯಲ್ಲಿ ಬ್ರಾಹ್ಮಣ ಸಮುದಾಯದವರ ಒಂದು ಸಂಖ್ಯೆ ಬಗ್ಗೆ ಹೇಳ್ತಾ ಈ ಬೇರೆ ಬೇರೆ ಉಪಪಂಗಡಗಳು ಆ ಬ್ರಾಹ್ಮಣ ಅಂತ ಹೇಳಿ ಬೇರೆ ಬೇರೆ ಬ್ರಾಹ್ಮಣ ಅನ್ನೋ ದೃಷ್ಟಿಯಲ್ಲಿ ಅದಕ್ಕೊಂದೊಂದು ಕೋಡ್ ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳಿ ಬ್ರಾಹ್ಮಣ ಸಮುದಾಯದಲ್ಲಿ ಒಂದು ಗೊಂದಲ ಇದೆ. ಏನು ಬ್ರಾಹ್ಮಣರನ್ನೆಲ್ಲ ಈ ರೀತಿ ವಿಂಗಡಣೆ ಮಾಡಿಬಿಟ್ರಲ್ಲ ಅಂತ. ಈ ವಿಷಯದ ಬಗ್ಗೆ ಈ ಕಾಂತರಾಜ್ ವರದಿಯನ್ನು ಕೊಟ್ಟಂಥ ವಕೀಲರಾದಂಥ ಕಾಂತರಾಜ್ ಅವರನ್ನೇ ಭೇಟಿ ಮಾಡಿ ನಾನು ಅದಕ್ಕೆ ಏನು ವಿವರಣೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ನಾವು ಯಾವ ಜನಗಳು ಏನು ಅವರು ಯಾವ ಜಾತಿ ಅಂತ ಅವರು ಕೊಟ್ಟಿರೋದನ್ನು ಅಷ್ಟನ್ನೇ ದಾಖಲಿಸಿದ್ದೇವೆ ಹೊರತು ನಾವೇನು ಯಾವುದನ್ನು ಬದಲಾಯಿಸಿಲ್ಲ. ಅಂದರೆ ಯಾರಾದರೂ ಒಬ್ಬ ನಾನು ಹೊಯ್ಸಳ ಕರ್ನಾಟಕ ಬ್ರಾಹ್ಮಣ ಅಂತ ಕೊಟ್ಟರೆ ಅದಕ್ಕೊಂದು ಕೋಡ್ ನಂಬರ್ ಕೊಟ್ಟು ಆ ರೀತಿ ಹಾಕ್ತಾರೆ. ಬಡಗನಾಡು ಬ್ರಾಹ್ಮಣ ಅಂತ ಇರ್ಬೋದು, ಇನ್ನೊಂದು ಬ್ರಾಹ್ಮಣ ಅಂತ ಕೊಟ್ಟರೆ ಯಾರು ಯಾವ ದಾಖಲೆಯಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ದಾಖಲಿಸಿದಾರೆಯೇ ಹೊರತು ಅದನ್ನು ಸಮಿತಿಯವರು ಕಾಂತರಾಜ ವರದಿಯಲ್ಲಿ ಇವರಿಷ್ಟು ಸಂಖ್ಯೆ ಅವರಿಷ್ಟು ಸಂಖ್ಯೆ ಅಂತ ಹೇಳಿ ಮಾಡಿದಂಥ ಒಂದು ವಿವರಣೆ ಇಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ಬ್ರಾಹ್ಮಣರು ಎಚ್ಚೆತ್ಕೋಬೇಕು. ಯಾರಾದರೂ ಹೇಳಬೇಕಾದ್ರೆ ನಾನು ಬ್ರಾಹ್ಮಣ ಅಂತ ಅಷ್ಟೇ ಅದನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ ಹೊರತು ಈ ಉಪಪಂಗಡಗಳ ಹೆಸರನ್ನು ಹೇಳಬೇಕಾದಂಥ ಒಂದು ಅವಶ್ಯಕತೆ ಇರಲಿಲ್ಲ. ಇದು ಆದ್ದರಿಂದ ಇದರಲ್ಲಿ ತಿಳ್ಕೊಬೇಕಾದ್ದೇನು ಅಂತ ಹೇಳಿದ್ರೆ, ನಮ್ಮ ಬ್ರಾಹ್ಮಣರು ಯಾವುದೇ ಈ ರೀತಿಯಾದಂಥ ಒಂದು ಅಂಕಿಅಂಶಗಳನ್ನು ಕೊಡಬೇಕಾದ್ರೆ ನಾನು ಬ್ರಾಹ್ಮಣ ಅಂತ ನಮೂದಿಸಬೇಕು. ಇಲ್ಲದಲೇ ಹೋದರೆ ಯಾರು ಯಾವ ಒಂದು ಜಾತಿಯನ್ನು ನಮೂದಿಸಿದಾರೋ ಅದನ್ನು ಅಷ್ಟನ್ನೇ ದಾಖಲಿಸಿರ್ತಾರೆ ಹೊರತು ಅದರಿಂದ ಸಮಿತಿಯವರು ಏನಾದ್ರು ಮಾಡಿದಂಥ ಬದಲಾವಣೆ ಏನಿಲ್ಲ. ಆ ದೃಷ್ಟಿಯಲ್ಲಿ ಆ ಕಾಂತರಾಜ್ ವರದಿ ಒಪ್ಪಬೇಕೆ ಬಿಡಬೇಕೆ ಅನ್ನೋ ವಿಷಯದಲ್ಲಿ ಬ್ರಾಹ್ಮಣ ಸಮುದಾಯದವರ ಆಕ್ಷೇಪ ಎತ್ತೋದಕ್ಕೆ ಯಾವುದೇ ಕಾರಣ ಇಲ್ಲ. ಯಾಕೆಂದರೆ ನಮ್ಮ ಬ್ರಾಹ್ಮಣರೇ ಕೊಟ್ಟಿರೋದನ್ನು ಅವರು ಸುಮ್ಮನೆ ಅದನ್ನು ದಾಖಲಿಸಿದ್ದಾರೆ. ಆ ದೃಷ್ಟಿಯಲ್ಲಿ ಕಾಂತರಾಜ್ ವರದಿಯಲ್ಲಿರೋದ್ರ ಬಗ್ಗೆ ನಾವೇನು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡಬೇಕಾದಂಥ ಅಗತ್ಯತೆ ಇಲ್ಲ. ಆದರೆ ನಮ್ಮ ಬ್ರಾಹ್ಮಣರು ತಿಳ್ಕೊಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಯಾರು ಬಂದು ಕೇಳಿದ್ರೆ ನಾನು ಬ್ರಾಹ್ಮಣ ಅಂತ ಅಷ್ಟನ್ನೇ ಹೇಳಬೇಕೆ ಹೊರತು ಈ ಉಪಪಂಗಡಗಳಾಗಲಿ ಬೇರೆ ವಿಷಯಗಳನ್ನಾಗಲಿ ಹೇಳಬೇಕಾದಂಥ ಒಂದು ಅವಶ್ಯಕತೆ ಇಲ್ಲ. ಪ್ರಸ್ತುತ ಅನೇಕ ಸದಸ್ಯರುಗಳಲ್ಲಿ ಬ್ರಾಹ್ಮಣ ಸಮುದಾಯ ಮುಖಂಡರುಗಳಲ್ಲಿ ಕಾಂತರಾಜರವ್ರನ್ನ ಅಧ್ಯಕ್ಷ AKBMS ಇಂದ ಅವರಿಂದನೇ ವಿವರಣೆ ಕೊಡಿಸ್ತಾರೆ ಅಂತ ಕೇಳ್ಪಡ್ತಾ ಇದೆ. ಅದರ ಬಗ್ಗೆ ನಾನು ಹೇಳೋದಿದೆಯಾ? ಅಂದರೆ ಈಗಾಗಲೇ ನಾನು ಕಾಂತರಾಜ್ ಅವ್ರ ಹತ್ರ ವಿವರಣೆ ತೆಗೆದುಕೊಂಡಿದ್ದೀನಿ. ನಾನು ಹೇಳಿದೆ, ಇದು ಯಾಕೆ ಬ್ರಾಹ್ಮಣರಲ್ಲಿ ಬೇರೆ ಬೇರೆ ಪಂಗಡಗಳನ್ನು ನೀವು ಮಾಡಿರೋದು ಸರಿಯಲ್ವಲ್ಲ ಅಂತ ಹೇಳಿದಾಗ ಕಾಂತರಾಜ್ ಅವರು ಏನು ಹೇಳಿದ್ರು ಅಂದರೆ, ಇದರಲ್ಲಿ ನನ್ನ ಪಾತ್ರ ಏನಿಲ್ಲ, ನಾವು ಹೋಗಿ ಯಾರನ್ನೋ ಕೇಳಿದಾಗ ಅವ್ರು ಏನು ವಿವರಣೆ ಕೊಟ್ಟಿದ್ದಾರೋ ಅದಷ್ಟನ್ನೇ ನಾವು ದಾಖಲೆ ಮಾಡಿದ್ದೇವೆ ಹೊರತು ಇದನ್ನು ನಾನೇನು ಬದಲಾವಣೆ ಮಾಡಿ ಯಾವ ವರದಿಯನ್ನು ಕೊಟ್ಟಿಲ್ಲ ಅನ್ನೋ ವಿಷಯವನ್ನು ಹೇಳಿರೋದ್ರಿಂದ ಇದರಿಂದ ನಾವು ತಿಳ್ಕೊಬೇಕಾದ್ದೇನು ಅಂದರೆ, ನಾವು ಬ್ರಾಹ್ಮಣ ಸಮಾಜದವರು ಆ ರೀತಿ ಅಂಕಿಅಂಶಗಳನ್ನು ಕೊಡಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಅಷ್ಟೇ ಈ ಸದ್ಯಕ್ಕೆ ಅವಶ್ಯಕತೆ ಇದೆಯೇ ಹೊರತು ಕಾಂತರಾಜ್ ವರದಿ ಒಪ್ಕೋಬೇಕೆ ಬಿಡಬೇಕೆ ಅನ್ನೋ ವಿಷಯದಲ್ಲಿ ನಾವು ಏನಾದ್ರು ಆಕ್ಷೇಪ ಎತ್ತು ಅವಶ್ಯಕತೆ ಏನೋ ಈ ಹಿನ್ನೆಲೆಯಲ್ಲಿ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ಈ ರೀತಿಯಾದಂಥ ಸಮಸ್ಯೆ ಬರೀ ಬ್ರಾಹ್ಮಣರಿಗೆ ತಲುಪಿದೆಯಾ ಇಲ್ಲ ಬೇರೆ ಜನಾಂಗಕ್ಕೂ ಈ ರೀತಿ ಆಗಿದೆಯಾ ಅನ್ನೋದು ಒಂದು ಪ್ರಶ್ನೆ ಇದೆ. ಅಂದರೆ ಈಗ ಬೇರೆ ಬೇರೆ ಜನಾಂಗಗಳಲ್ಲೂ ಈ ಪ್ರಶ್ನೆ ಇದೆ. ಯಾಕೆ ಅಂತ ಹೇಳಿದ್ರೆ, ಹಾಗಾಗಿ ಕೆಲವು ಸಮುದಾಯದವರು ಈ ವರದಿ ಒಪ್ಪಬಾರದು ಅನ್ನೋ ಒಂದು ಆಕ್ಷೇಪಣೆ ಎತ್ತಿದ್ದಾರೆ. ಆದರೆ ಅವರು ಒಟ್ಟಿನಲ್ಲಿ ಹಿಂದುಳಿದ ಜನಾಂಗ ಅಥವಾ ಶೆಡ್ಯೂಲ್ ಕಾಸ್ಟ್ನವ್ರು ಎಷ್ಟು ಜನ ಇದ್ದಾರೆ, ಈ ಅಹಿಂದ ಇವರು ಎಷ್ಟು ಜನ ಇದ್ದಾರೆ, ಈ ಇದರದಲ್ಲಿ ಕೊಟ್ಟಂಥ ಅಂಕಿಅಂಶಗಳು ಸರಿಯಾಗಿಲ್ಲ ಅನ್ನೋ ಒಂದು ಆಕ್ಷೇಪಣೆಯೂ ಇದೆ. ಆ ದೃಷ್ಟಿಯಲ್ಲಿ ಈ ವರದಿಯನ್ನು ಒಪ್ಪಬಾರದು ಬೇರೆ ಸಮುದಾಯದವರು ಬೇರೆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಇದರ ಬಗ್ಗೆ ಕೊಟ್ಟಂಥ ತಾವು ವಿವರಣೆಗಳು ಇದನ್ನು ಸಾಧ್ಯವಾದಷ್ಟು ಕಾಂತರಾಜವರಿಂದನೂ ಕೆಲವು ಕಡೆ ಹೇಳಿಸಿದ್ರೆ ಸಮುದಾಯಕ್ಕೆ ಒಂದು ಕ್ಲಾರಿಟಿ ಆಗತ್ತೆ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನು ತಲುಪಿಸ್ತಾರೆ. ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಜನಧ್ವನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.